ಐಎಂಎ ಮಂಗಳೂರು ಅಂಗಾಂಗ ದಾನ ಜಾಗೃತಿಯ ಕುರಿತು ನಡೆಸಿದಂತಹ ಜಾಗೃತಿ ವಾಕಥಾನ್ ಯಶಸ್ವಿಯಾಗಿ ನಡೆದ ಹಿನ್ನೆಲೆಯಲ್ಲಿ ಆರ್ಗನ್ ಡೊನೇಷನ್ ಇಂಡಿಯಾ ಫೌಂಡೇಶನ್ ಮುಖ್ಯಸ್ಥ ಮತ್ತು ಪಂಡಿತ್ ಹಿಲ್ಸ್ ರೆಸಾರ್ಟ್ ಮತ್ತು ಸ್ಪಾದ ಪ್ರವರ್ತಕರಾದ ಎಲ್ ಗೋಯಲ್ ಅವರು ಅಭಿನಂದಿಸಿದರು. ಜಾಗೃತಿ ವಾಕಥಾನ್ನಲ್ಲಿ 3,000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಅಂಗಾಂಗ ದಾನದ ಅರ್ಜಿಗಳನ್ನು ಭರ್ತಿ ಮಾಡಲಾಯಿತು. ಹವಾಯಿ ಯುಎಸ್ಎಯಿಂದ ತನ್ನ ಅಭಿನಂದನಾ ಸಂದೇಶದಲ್ಲಿ ಗೋಯಲ್ ರವರು ಐಎಂಎ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕೆಂದು ಆಶಿಸಿದ್ರು. ಇದರಿಂದಾಗಿ ಹಲವಾರು ಜನರ ಜೀವವನ್ನ ಉಳಿಸಲಾಗುತ್ತದೆ ಎಂದರು. ಇಂಡಿಯನ್ ಕೋಸ್ಟ್ ಗಾರ್ಡ್ ಕರ್ನಾಟಕ ಡಿಜಿಐ ದಾಸಿಲ್ ಟಿಎಂ ಅವರು ಜಾಗೃತಿ ವಾಕಥಾನ್ನಲ್ಲಿ ಭಾಗವಹಿಸಿ ಮಾತನಾಡಿ, ಇಂತಹ ಕಾರ್ಯಕ್ರಮಗಳು ಹೆಚ್ಚಿನ ಜಾಗೃತಿಯ ಅರಿವನ್ನ ನೀಡುತ್ತದೆ ಎಂದು ಹೇಳಿದರು. ಯನಪೋಯ ಮೆಡಿಕಲ್ ಕಾಲೇಜು ತಂಡವು ಈ ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿದ್ರು. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ 24/7 ಮಂಗಳೂರು.